Naरायण
ಅಧ್ಯಯನ ಸಮಿತಿ ಶ್ರೀ ಗಣೇಶ ಅಧ್ಯಯನ ಮಂದಿರ ಬೀದಿ ಕೋಟಿಕರ್ ಇದರ ಇವತ್ತಿನ ಶನಿವಾರದ ಪೂಜೆಯನ್ನು ನೀಡಿದಂತಹ ಮಹನೀಯರು ಭಗವತಿ ಶಾಲೆ ಸಂಗೊಳ್ಳಿಗೆ, ಅದೇ ರೀತಿ ವರಲಕ್ಷ್ಮಿ ಮಂಜುನಾಥ ಬೀದಿ ಇವರಿಗೆ ಶ್ರೀ ಗಣೇಶ ಮಂದಿರ ಬೀದಿ ಇದರ ಪರವಾಗಿ ತುಂಬುವುದರಿಂದ ವಂದನೆಗಳನ್ನು ಸಲ್ಲಿಸ್ತಾ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ 54ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಈ ಸುಸಂದರ್ಭದಲ್ಲಿ ಇವತ್ತು ಮುಂದೆ ಶ್ರೀ ಶಂಕರನಾರಾಯಣ ಆಚಾರ್ಯ ಮನೆಯಲ್ಲಿ ವಿಗ್ರಹ ಮುಹೂರ್ತದ ಮುಖಾಂತರ ಪ್ರಾರಂಭವಾಗಿದೆ. ಇವತ್ತು ನಾವೆಲ್ಲರೂ ಇಲ್ಲಿ ಇವತ್ತಿನ 54ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಬಂದಂತಹ ಎಲ್ಲ ಭಗವದ್ಭಕ್ತ ಬಾಂಧವರಿಗೂ ಮೊದಲಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದೇವೆ. 54ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಇವತ್ತಿನ ಆಮಂತ್ರಣ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮವರೇ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಉಚ್ಚಿದ್ದಾರೆ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂತಹ ನಾರಾಯಣ್ ಕುಂಬಲ ಇದ್ದಾರೆ, ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಆಶೀಫ್ ಮಾಡೋರು ಇವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಅಮಿತ್ ಸಂಗೊಳ್ಳಿಗೆ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ಮಹತ್ವವಾದ ಕಾರ್ಯಕ್ರಮ. ಇವತ್ತಿನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಮುತ್ತಕ್ಕ ಇವತ್ತು ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುತ್ತಿದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಮುತ್ತಕ್ಕ ಅವರು ಬರಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಕಲ್ಯಾಣಿ ಸಹ ನಮಗೆ ಇದ್ದಾರೆ. ಇವರನ್ನು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀಮತಿ ಮುತ್ತಕ್ಕ ಇವರಿಗೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಘುವರ್ ಸಿ ಉಚ್ಚಿ ಇವರು ಹೂವಿನ ಸಸ್ಯ ನೀಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಕಲ್ಯಾಣಿ ಇವರಿಗೆ ನಾರಾಯಣ ಕುಂಬಲ ಇವರು ಸಸ್ಯವನ್ನು ನೀಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೊದಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿದ್ದಾರೆ ಒಬ್ಬ ಯೋಧರಾಗಿ ಒಂದು ಕರ್ತವ್ಯವನ್ನು ನಿರ್ವಹಿಸಿದಂತಹ ಕೆ.ಸಿ. ನಾರಾಯಣ ನಮ್ಮೊಂದಿಗೆ ಸೇರಿಕೊಂಡರೆ ದಯವಿಟ್ಟು ತಾವು ಬರಬೇಕಾಗಿ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಮಂದಿರದ ಹಿರಿಯ ಸದಸ್ಯರು ಶ್ರೀ ದಯಾನಂದ ಇವರು ಇವರಿಗೆ ಹೂ ಸಸ್ಯವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಮ್ಮಲ್ಲಿ ನಾನೆಲ್ಲರೂ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬಂದಂತಹ ಎಲ್ಲ ಭಗವದ್ಭಕ್ತ ಬಾಂಧವರನ್ನು ಪತ್ರಿಕಾ ಮಾಧ್ಯಮದವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವತ್ತಿನ ಪ್ರಾರ್ಥನೆಯ ಮುಖಾಂತರ ಇವತ್ತು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ಮುಂದಿನ ಅರ್ಚಕರಾಗಿರುವಂತಹ ಶ್ರೀ ಶ್ರೀಕಾಂತ್ ಭಟ್ ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಸದಸ್ಯರು ಒಳಗೆ ಬಂದಿದ್ದಾರೆ. महागणपतये नमः प्रार्थना समर्पयामि। कुलदेवताभ्यो नमः, ग्रामदेवताभ्यो नमः, ग्राम आदिदेवताभ्यो नमः, सर्वेभ्यो देवेभ्यो नमः। प्रारम्भकर्म सुमुहूर्तमस्तदे भवन्तो ब्रुवन्तो प्रारम्भकर्म सुमुहूर्तमस्तो सर्वेषाणां कर्मणाम् आदौ देवता महागणपतिಯ ಸನ್ನಿಧಾನದಲ್ಲಿ ಭಕ್ತರನ್ನು ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡುವುದು. ಆಗಸ್ಟ್ ತಿಂಗಳ 27, 28, 29 ತಾರೀಕಿನ ವಾಸೋತ್ಸವದ ದೌತ್ಯ ಉದ್ದೇಶವಾಗಿ ಈ ದಿವಸ ಭಗವಂತನ ಸನ್ನಿಧಾನದಲ್ಲಿ ಆಮಂತ್ರಣವನ್ನು ಇಟ್ಟುಕೊಂಡು ಬಿಡುಗಡೆ ಮಾಡಿಕೊಂಡು
ಈ ಒಂದು ಕಾರ್ಯಕ್ರಮದ ಬಗ್ಗೆ ಮುಂದಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪರಿಚಯ ಮುಖಾಂತರ ನಮ್ಮ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿವರವಾಗಿ ಹೇಳಿಕೊಡ್ತಾ ಇದ್ದಾರೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಆಶಿಕ್ ಮಾಡುವುದಿಲ್ಲ. ಇವತ್ತು ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ ಬೀರಿ ಕೋಟೆಗಾರ ಗಣೇಶ ಮಂದಿರದ 54ನೇ ವರ್ಷದ ಬೀರಿ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಯಲ್ಲಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಎಲ್ಲರೂ ಬೇಕು, ಮಂದಿರ ಅಂತ ಹೇಳಿದರೆ ಎಲ್ಲರೂ ಬೇಕು, ಎಲ್ಲರೂ ಸೇರಿದರೆ ಮಂದಿರ ಆಗುವಂಥದ್ದು. ಆದರೆ ಇವತ್ತು ವಿಶೇಷವಾಗಿ ನಮ್ಮ ಈ ಬಾರಿಯ ಆಮಂತ್ರಣ ಪತ್ರಿಕೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ಮತ್ತೊಂದು ಪುಣ್ಯದ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಮಂದಿರದಲ್ಲಿ ಕೆಲಸ ಮಾಡುವ ಕೈಗಳನ್ನು ನಾನು ಕೇಳಿಕೊಳ್ತೇನೆ. ಯಾಕೆಂತ ಹೇಳಿದರೆ ಎಲ್ಲರೂ ಕೆಲಸ ಮಾಡ್ತಾರೆ, ಅದಕ್ಕೆ ಅವರಿಗೆ ಏನೋ ಸಿಗ್ತದೆ, ಆದರೆ ಅದಲ್ಲ, ಅವರು ಮಾಡುವಂಥ ಕೆಲಸ ಅನೇಕ ವರ್ಷಗಳಿಂದ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಮಂದಿರದಲ್ಲಿ. ಆ ಕೆಲಸಗಳನ್ನು ಮಾಡ್ತಾ ಆ ಕೆಲಸ ಮಾಡುವ ಕೈಗಳಿಂದ ಇವತ್ತು ಆ ಒಂದು ಉದ್ಘಾಟನೆ ಆಗ್ತಾ ಇದೆ. ಆದ್ದರಿಂದಾಗಿ ಇದನ್ನು ಉದ್ಘಾಟನೆ ಮಾಡಿಕೊಡಬೇಕಾಗಿ ನಾನು ಹಿರಿಯರಾದಂಥ ಮುತ್ತಕ್ಕನವರಲ್ಲಿ, ಶ್ರೀಮತಿ ಮುತ್ತಕ್ಕನವರಲ್ಲಿ, ಅದೇ ರೀತಿ ಶ್ರೀಮತಿ ಕಲ್ಯಾಣಿಯವರಲ್ಲಿ ನಾನು ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಕೆಲಸ ಮಾಡುವ ಕೈಗಳಿಂದ ಇವತ್ತು ಉದ್ಘಾಟನೆ ಆಗುತ್ತೆ. ರಾಷ್ಟ್ರಕ್ಕೆ ತೊಂದರೆ ನಿರ್ಮಾಣ ಮಾಡಿಕೊಂಡು ದೇಶ ರಾಷ್ಟ್ರ ಸುಭಿಕ್ಷವಾಗಿಕೊಂಡು ನಮ್ಮ ಮಂದಿರದಲ್ಲಿ ಐಕ್ಯವನ್ನು ಸೇವಾ ಸಮಿತಿ ಬೀರಿ ಕೋಟೆಕ ನೆತ್ತ ಆಶ್ರಯಡ್ 54 ವರ್ಷದ ಸಾರ್ವಜನಿಕ ಗಣೇಶೋತ್ಸವ ನಡೆದಿರಲು ಆಗಸ್ಟ್ 27, 28, 29 ಈ 3 ದಿನ ಮಸ್ತ್ ವಿಜೃಂಭಣೆಡ್ ಉತ್ಸವ ನಡೆದಿರಲು 27 ತಾರೀಕಿನಲ್ಲಿ 6 ಗಂಟೆಗೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿನ ನೇತೃತ್ವದ ಪ್ರತಿಷ್ಠಾಪನೆ ಆಯರುಂಡು ಅಂಚನೆ 3 ದಿನದ ವೈದಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಅಂಚನೆ
ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪೆರೊಂಡು ಈ ಕಾರ್ಯಕ್ರಮಕ್ಕೂ ಭಕ್ತಾದಿಮಾನುలు ಪೂರ ಬರ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಮಲ್ಪಡು ಅಂಚನೆ ವಿಶೇಷವಾದ ಕ್ರೀಡೋತ್ಸವ ನಡಪೆರೊಂಡು ಸಾಧಾರಣ 35 ಶಾಲೆದ ಜೋಕ್ಲಿಗೆ ಬೊಕ್ಕ ಸಾರ್ವಜನಿಕರಿಗೆ ಕ್ರೀಡೋತ್ಸವ ನಡಪೆರೊಂಡು ಈ ಕಾರ್ಯಕ್ರಮಕ್ಕೆ ಪೂರೆಲ್ಲ ತನು ಮನ ಧನತ ಸಹಕಾರ ಮಲ್ತದು. ಈ ಗಣೇಶೋತ್ಸವವನ್ನು ಯಶಸ್ವಿ ಮಲ್ಪಡುವಂದು ವಿನಂತಿ ಮಾಡಿದೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿಕೊಟ್ಟಿದ್ದಾರೆ ಗಣೇಶ ಭಜನಾ ಮಂದಿರ ಬೀರಿ ಇದರ 54ನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ವಿಶೇಷವಾಗಿ ಸಮಾಜಕ್ಕೊಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವ ಕೈಗಳಿಂದ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಒಂದು ಮಂದಿರದಲ್ಲಿ ನಿರಂತರವಾಗಿ ಕಳೆದ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಶ್ರೀಮತಿ ಮುತ್ತಕ್ಕ, ಅದೇ ರೀತಿ ಶ್ರೀಮತಿ ಕಲ್ಯಾಣಿ ಇವರು ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಮಗದು ತುಂಬ ಖುಷಿ ಇದೆ, ಸಂತೋಷ ಇದೆ. ಅದರ ಜೊತೆಯಲ್ಲಿ ಇವತ್ತು ಬೀರಿ ಗಣೇಶೋತ್ಸವ 2025ರ ಲಾಂಛನವನ್ನು ಬಿಡುಗಡೆ ಮಾಡಿದ್ಯಾರು ಕೇಳಿದರೆ ಸೇನೆಯಲ್ಲಿ ಅದೆಷ್ಟೋ ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಕೆ.ಸಿ. ನಾರಾಯಣವರು, ಅದು ಕೂಡ ನಮಗೆ ಹೆಮ್ಮೆ ವಿಷಯವೇ ಆಗಿದೆ. ಅದರಿಂದಾಗಿ ಇವತ್ತಿನಿಂದ ಅಧಿಕೃತವಾಗಿ ಕಾರ್ಯಕ್ರಮಗಳು ಆರಂಭಗೊಂಡು ಮುಂದಕ್ಕೆ ವಿಶೇಷವಾಗಿ ಬೀರಿ ಕ್ರೀಡೋತ್ಸವ ಇರ್ಬೋದು, ಆನಂತರ 3 ದಿನಗಳ ಕಾಲ ಗಣೇಶೋತ್ಸವ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬೀರಿ ಕ್ರೀಡೋತ್ಸವದಲ್ಲಿ 35ಕ್ಕೂ ಹೆಚ್ಚು ಶಾಲೆಗಳ 800ಕ್ಕೂ ಹೆಚ್ಚು ಮಕ್ಕಳ ಅಲ್ಲಿ ಸೇರ್ತಾರೆ. ಜೊತೆಯಲ್ಲಿ ಪ್ರತಿಭಾ ಕಾರಂಜಿಗಿಂತಲೂ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗಿಂತಲೂ ಹೆಚ್ಚು ಮಕ್ಕಳಲ್ಲಿ ಭಾಗವಹಿಸುವಂಥದ್ದು ನಮಗೆ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೇನೆ. ಅದರ ಜೊತೆಯಲ್ಲಿ ಉಚ್ಚಿಲದ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀಕಾಂತ್ ಭಟ್ ಅವರ ಪೌರೋಹಿತ್ಯದಲ್ಲಿ ಎಲ್ಲ ಸಮಿತಿಯವರ ಸಹಕಾರದ ಜೊತೆಯಲ್ಲಿ ಇವತ್ತು ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿಶೇಷವಾಗಿ 2ನೇ ದಿನ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಸಮಾಜಕ್ಕೆ ಅರ್ಪಣೆಯನ್ನು ಮಾಡಿದಂಥ 4 ಜನರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. 3ನೇ ದಿನ ವೈಭವದ ಶೋಭಾಯಾತ್ರೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಾವು ಬರಬೇಕು. ಅದೇ ರೀತಿಯಲ್ಲಿ ಇವತ್ತಿನಿಂದ ಮನೆ ಹಂಚಿಕೆ ಆಮಂತ್ರಣ ಪತ್ರಿಕೆ ಹಂಚಿಕೆ ಕಾರ್ಯವನ್ನು ಮಾಡಲಿಕ್ಕಿದ್ದೇವೆ. ಆ ಹಂಚಿಕೆ ಕಾರ್ಯದಲ್ಲೂ ಕೂಡ ಸಮಿತಿ ಸದಸ್ಯರು ತಮ್ಮನಿಗೆ ಬರಲಿಕ್ಕಿದ್ದಾರೆ. ಏನು ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು, ಜೊತೆಯಲ್ಲಿ ಮನೆಗೆ ಪ್ರತಿ ಗ್ರಾಮಗಳಿಗೆ ಪ್ರತಿ ಮನೆಗೆ ತಲುಪಬೇಕು ಅನ್ನುವಂಥ ಉದ್ದೇಶದೊಂದಿಗೆ ನಾವು ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಯಾರಿಗಾದರೂ ಆಮಂತ್ರಣ ಪತ್ರಿಕೆ ತಲುಪಿಸಲಿಕ್ಕೆ ಆಗದೇ ಇದ್ದರೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ತಾವೆಲ್ಲರೂ ಕೂಡ ಗಣೇಶೋತ್ಸವದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಒಂದು ಮಾತು, ಈ ಬಾರಿ ಜಲಂಧರ್ ರೈ ಅವರು ಈ ಮಂದಿರದ ನಿರ್ಮಾತೃಗಳಲ್ಲಿ ಒಬ್ಬರು ಪ್ರಮುಖ ಕಾರಣೀಭೂತರು. ಅವರು ತೀರಿ ಹೋಗಿ 25 ವರ್ಷ ಆಗ್ತಾ ಇದೆ. ಅವರ ಸಂಸ್ಮರಣೆಯನ್ನು ಮಾಡ್ತಾ ಅವರ ಸಂಸ್ಮರಣೆಯನ್ನು ಮಾಡುವುದರ ಜೊತೆಯಲ್ಲಿ ಅವರು ಹಾಕಿಕೊಟ್ಟಂತಹ ಏನು ಮಾರ್ಗದರ್ಶನ ಇದೆ ಅದನ್ನು ಇಟ್ಟುಕೊಂಡು ಜೊತೆಯಲ್ಲಿ ಅವರ ಈ ಒಂದು 25ನೇ ವರ್ಷದ ಸಂಸ್ಮರಣೆಗಾಗಿ ಅಕ್ಟೋಬರ್ 19 ತಾರೀಕಿಗೆ ದೀಪಾವಳಿಯ 1 ದಿನಕ್ಕೆ ಮೊದಲು ನಾವು ಬೀರಿಯಲ್ಲಿ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಒಂದು ಕಬಡ್ಡಿ ಪಂದ್ಯಾಟವನ್ನು ಕೂಡ ಮಾಡುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಾವುಗಳು ನಮ್ಮ ಜೊತೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ.